ಬಳಕೆದಾರ ಇರ್ತಾರೆ ಅವರ ಹೆಸರಲ್ಲಿ ಕನೆಕ್ಷನ್ ಇರಬೇಕು ಅಂತ ಹೇಳುವಂಥದ್ದು ಒಂದು ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ ನಮಗೆ 3 to 4 days ಸಾಕಾಗ್ತದೆ, ಮಿನಿಮಮ್ 7 days ಮ್ಯಾಕ್ಸಿಮಮ್ ಅಂದರೆ. ರಾಜ್ಯ ಸರ್ಕಾರ ಈಗ ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸುವಂಥ ಹಂತದಲ್ಲಿದೆ. ಇದೇ ಜೂನ್ 15ರಿಂದ ಈ ಗೃಹಜ್ಯೋತಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ಒಂದು ಅರ್ಜಿ ಸಲ್ಲಿಕೆಯ ಒಂದು ಸಮಯವನ್ನು ಕೂಡ ನಿಗದಿಪಡಿಸಲಾಗಿದೆ. ಜೂನ್ 15ರಿಂದ ಅರ್ಜಿ ಸಲ್ಲಿಕೆ ಕೂಡ ಆರಂಭ ಆಗುತ್ತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ. ಅಂದರೆ ಹಾಗಿದ್ರೆ ಈ ಯೋಜನೆಯನ್ನು ಪಡೆದುಕೊಳ್ಳೋದಕ್ಕೆ ಏನು ಮಾಡಬೇಕು, ಏನೆಲ್ಲ ಷರತ್ತುಗಳಿರುತ್ತೆ, ಅಥವಾ ಈಗ ನಮ್ಮ ಮನೆಯಲ್ಲಿ ನಾವು ವಿದ್ಯುತ್ ಬಳಕೆದಾರರಾಗಿದ್ದರೆ ನಾವು ಅದಕ್ಕೆ ಹೇಗೆ ಅಪ್ಲೈ ಮಾಡಬಹುದು, ಅಲ್ಲಿ ಏನೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಈಗ ಮೆಸ್ಕಾಂ ಇಲಾಖೆಗೆ ಒಂದಷ್ಟು ಅರ್ಜಿಗಳು ಕೂಡ ಬರ್ತಾ ಇದೆ. ಅದೇನು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಈಗ ನಮ್ಮ ಜೊತೆಗೆ ಮಾಹಿತಿಯನ್ನು ಕೊಡೋದಕ್ಕೆ ಪುತ್ತೂರು ಉಪವಿಭಾಗದ ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂತಹ ರಾಮಚಂದ್ರಯ್ಯ ಅವರಿದ್ದಾರೆ. ಮಾತಾಡಿಸಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು, ಅದು ಖಾಯಂ ನಿವಾಸಿಗಳಿಗೆ ಮಾತ್ರ, ಬಾಡಿಗೆದಾರರಿಗೆ ಇಲ್ಲ, ಇತ್ಯಾದಿ ಗೊಂದಲಗಳಿತ್ತು. ಈಗ ಎಲ್ರಿಗೂ ಕೂಡ ಇದೆ ಅನ್ನುವಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಸೊ ಈಗ ನಿಮಗೆ ಎಷ್ಟು ಮಾಹಿತಿ ಬಂದಿದೆ, ಅಥವಾ ನಿಮಗೆ ಬಂದಿರುವಂಥ ಗೈಡ್ಲೈನ್ಸ್ನಲ್ಲಿ ಏನೇನೆಲ್ಲ ಇದೆ ಅಂತ? ನಮಗೆ ಈಗ ಸರ್ಕಾರದ ಏನು ಆದೇಶ ಆಗಿದೆ, ಆದರೆ ಇನ್ನೂ ನಮ್ಮ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇನ್ನೂ ಸಹ ಬರಲಿಲ್ಲ ಯಾವ ರೀತಿ ಮಾಡಬೇಕಂತ ಹೇಳುವಂಥದ್ದು. ಆದರೆ ಸಾರ್ವಜನಿಕರಿಗೆ ಈಗ ಪೇಪರಲ್ಲಿ ಇದರಲ್ಲಿ ಬಂದಿರೋದ್ರಿಂದ ಅವರು ನಮಗೆ ಕರೆ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ, ವಿಷಯಗಳನ್ನು ತಿಳ್ಕೊಳ್ತಿದ್ದಾರೆ. ನಮಗೆ ತಿಳಿದಷ್ಟು ಮಾಹಿತಿಯನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ. ಈಗ ಫಸ್ಟ್ ಆಫ್ ಆಲ್ ಏನಂತ ಹೇಳಿದರೆ, ಎಲ್ಲ ಮನೆಗಳಿಗೆ ಬೇಕಿದ್ದರೆ ಅದು DBT ಅಥವಾ ನೇರವಾಗಿ ಅವರಿಗೆ ಅಕೌಂಟಿಗೆ ಖಾತೆಗೆ ಹೋಗುವ ಈ ವಿಷಯ ಯಾವುದು ಕೂಡ ಕ್ಲಿಯರ್ ಇಲ್ಲ. ಆದರೂ ಸಹ ಏನಂತ ಹೇಳಿದರೆ, ಒಂದು ಕಾಮನ್ ಆಗಿ ಅದು ಏನು ಬಳಕೆದಾರ ಇರ್ತಾರೆ ಅವರ ಹೆಸರಲ್ಲಿ ಕನೆಕ್ಷನ್ ಇರಬೇಕು ಅಂತ ಹೇಳುವಂಥದ್ದು ಒಂದು ಕ್ಲಿಯರ್ ಆಗಿದೆ. ಆದ್ದರಿಂದ ಜನಗಳು ಏನಂತ ಹೇಳಿದರೆ, ಈಗ ಏನು ಡೆತ್ ಆಗಿರ್ತಾರೆ ಅಥವಾ ಪರ್ಚೇಸ್ ಮಾಡಿರ್ತಾರೆ ಇಂಥವರೆಲ್ಲ ಅವರ ಇದನ್ನು ಪ್ರಾಪರ್ಟಿಯನ್ನು ಅವರ ಹೆಸರಿಗೆ ಮಾಡಿಕೊಂಡು ನಮ್ಮಲ್ಲಿ ನೇಮ್ ಟ್ರಾನ್ಸ್ಫರ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ತುಂಬ ಅಪ್ಲಿಕೇಶನ್ಗಳು ಆಲ್ರೆಡಿ ಬಂದಿದೆ, ಅದನ್ನೆಲ್ಲ ಸ್ವೀಕರಿಸಿ ನಾವು ಅದನ್ನು ಮಾಡ್ತಿದ್ದೇವೆ. ಗ್ರಾಹಕರು ಏನಂತ ಹೇಳಿದರೆ, ಕಡ್ಡಾಯವಾಗಿ ಈ ನೇಮ್ ಟ್ರಾನ್ಸ್ಫರ್ ಮಾಡಿಕೊಳ್ಳುವಾಗ ಯಾವ ರೀಸನಿಗೆ ಮಾಡ್ತಿದ್ದಾರೆ ಅದಕ್ಕೊಂದು ಡಾಕ್ಯುಮೆಂಟ್ ಬೇಕಂತೆ. ಫಾರ್ ಎಕ್ಸಾಂಪಲ್, ಈಗ ಡೆತ್ ಆಗಿದ್ದಾರೆ ಅಂತೇಳಿ ಡೆತ್ ಸರ್ಟಿಫಿಕೇಟ್ ಬೇಕು. ಮತ್ತೊಂದು ಏನಂತ ಹೇಳಿದರೆ, ಆ ಪ್ರಾಪರ್ಟಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿರಬೇಕು. ಏನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆ ಪ್ರಾಪರ್ಟಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿರಬೇಕು. ಅದರದ್ದು ಮಿನಿಮಮ್ ಆಗಿ ನಮಗೆ ಏನು ಟ್ಯಾಕ್ಸ್ ರಿಸಿಪ್ಟನ್ನು ಕೊಡಬೇಕಾಗ್ತದೆ. ಅವರ ಹೆಸರಲ್ಲಿ ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಪ್ಟನ್ನು ಕೊಡಬೇಕು. ಮತ್ತೊಂದು ಅಗ್ರಿಮೆಂಟ್ ಕೊಡಬೇಕಾಗ್ತದೆ. ಇನ್ನೊಂದು 200 rupees ಇಂಡೆಮ್ನಿಟಿ ಬಾಂಡ್ ಕೊಡಬೇಕು. ಇಷ್ಟು ಕೊಟ್ಟು ನಾವು ಟ್ರಾನ್ಸ್ಫರ್ ಮಾಡಿ ಕೊಡ್ತೇವೆ. ಅದರಿಂದ ಫಸ್ಟಿಗೆ ಈಗೇನು ಕೆಲವರು ಪರ್ಚೇಸ್ ಮಾಡಿಕೊಂಡಿರ್ತಾರೆ, ಇನ್ನೂ ಸಹ ಅವ್ರದ್ದು ಏನು ಡಾಕ್ಯುಮೆಂಟ್ಸ್ ಕ್ಲಿಯರಾಗಿ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಅಂಥದಕ್ಕೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಗ್ರಾಹಕರು ತಿಳ್ಕೊಂಡು ಅದರ ಎಲ್ಲ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದರೆ ನಾವು ಇಮಿಡಿಯೇಟಾಗಿ ನಮ್ಮ ಕಾಲಮಿತಿಯೊಳಗೆ ಅದನ್ನು ಚೇಂಜ್ ಮಾಡಿ ಕೊಡ್ತೇವೆ. ಮತ್ತು ಏನು ಸರ್ಕಾರ ಇಷ್ಟು ದಿವಸದೊಳಗೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಂತ ನಮಗೆ ಆದೇಶ ಬರ್ತದೆ. ಆ ಆದೇಶದ ಪ್ರಕಾರ 100ಕ್ಕೆ 100 ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಈಗ ಅದನ್ನೆಲ್ಲ ಈಗ ಡಾಕ್ಯುಮೆಂಟ್ ಈಗ ಬಂದು ಅರ್ಜಿ ಕೊಟ್ಟು ಅದು ಅವರ ಹೆಸರಿಗೆ ಶಿಫ್ಟ್ ಆಗೋದಕ್ಕೆ ಅಥವಾ ಅವರ ಹೆಸರಿಗೆ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? ಅದು ಮಿನಿಮಮ್ 7 days, ಅದಕ್ಕಿಂತ ಮಿನಿಮಮ್ 7 days ಬೇಕಾಗ್ಬೋದು. 7 days ಒಳಗೆ ಕ್ಲಿಯರ್ ಆಗ್ತದೆ. ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ ನಮಗೆ 3 to 4 days ಸಾಕಾಗ್ತದೆ, ಮಿನಿಮಮ್ 7 days ಮ್ಯಾಕ್ಸಿಮಮ್ ಅಂದರೆ. ಈಗ ಕೆಲವೊಂದು ಕಡೆಗಳಲ್ಲಿ ನಾವು ಗಮನಿಸಿದ್ವಿ, ನಾವು ಬಿಲ್ ಕಟ್ಟೋದಿಲ್ಲ, ಉಚಿತ ಅನ್ನುವಂಥದ್ದು ಸರ್ಕಾರ ಹೇಳಿದೆ ಅನ್ನುವಂಥದ್ದು. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಅಂತ ಏನಾದರೂ ಸಮಸ್ಯೆಗಳು ಕಂಡು ಬಂದಿಲ್ಲ? ಇಲ್ಲ, ಸಾರ್ವಜನಿಕರಿಂದ ಆ ಥರ ಯಾವುದೇ ನಮಗೆ ಸಮಸ್ಯೆ ಕಂಡು ಬರಲಿಲ್ಲ. ನಾವು ಏನು ಓಲ್ಡ್ ಏರಿಯೇಷನ್ ಕಟ್ಟಬೇಕಂತ ಹೇಳುವ ಕಟ್ಟಲಿಕ್ಕೂ ರೆಸ್ಪಾಂಡ್ ಮಾಡ್ತಿದ್ದಾರೆ. ಯಾವುದೇ ಆ ಥರ ನಮಗೆ ಇದನ್ನು ನಾವು ಕಟ್ಟೋದಿಲ್ಲ ಅಥವಾ ನೀವು ಬಿಲ್ ಕೊಡಬೇಡಿ ಅಂತ ಯಾವುದೇ ನಮ್ಮಲ್ಲಿ ಸಂಭವಿಸಲಿಲ್ಲ ಇಷ್ಟವರೆಗೆ. ಅಂತ ಯಾವುದೇ ಸಮಸ್ಯೆಗಳು ನಮಗೆ ಬರಲಿಲ್ಲ. ಈಗ ಸ್ಪಷ್ಟವಾದ ಒಂದು ಗೈಡ್ಲೈನ್ಸ್ ಯಾವಾಗ ಬರಬಹುದು, ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್ ನಿಮಗೆ? ಈಗ 15ನೇ ತಾರೀಕಿನ ನಂತರ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಅಂತ ಹೇಳುವಂಥ ನ್ಯೂಸ್ ಇರೋದ್ರಿಂದ ಮೋಸ್ಟ್ಲಿ 15th ಒಳಗೆ ಎಲ್ಲ ಗೈಡ್ಲೈನ್ಸ್ ಬರ್ಬೋದು ಅಂತ ಕಾಣ್ತದೆ. ಬಂದರೆ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಸಿದು, ಈ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗಿರುವಂಥ ಮಾಹಿತಿಯನ್ನು ಇವರು ಹಂಚಿಕೊಂಡಿರುವಂಥದ್ದು. ಯತೀಶ್ ಉಪ್ಪಳಿಗೆ ಮತ್ತು ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು.
5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.